ಮಂಡಿಯೂರು ಕನ್ನಡಿಗರ ಕ್ಷಮೆಗಳು ನಮ್ಮ ಕನ್ನಡ ನೆಲ ಕ್ಷಮೆಗಳು ತೋರ್ಸಪ್ಪ ಹಿಂಗೆ ಮಂಡಿಯೂರು ಅಂತ ಮಂಡಿಯೂರ নমস্কাৰ বন্ধুসকল, যিসকল লোকে বাহিৰলৈ আহে এই ভিডিঅ'টো ভালকৈ চাওক। কেনেদৰে অন্য এক ভাষা জাপি দিব ধৰিছে সম্পূৰ্ণকৈ ভিডিঅ'টো চাওক। এইজন অসমৰে ಕನ್ನಡ ಬರಲ್ವಾ? ಕನ್ನಡ ಪತಾ ನೀ ಹಾ ಬರಲ್ಲ ಅಂದ್ರೆ ಏನಕ್ಕಿದೆ ಕೆಲಸಕ್ಕೆ? ಕನ್ನಡ ಬರಲ್ಲ ಅಂದ್ರೆ ಏನಕ್ಕಿದ್ಯಾ ಕೆಲಸಕ್ಕೆ? ಏನಕ್ಕಿದ್ಯಾ? ಪತಾ ನೀ ಕನ್ನಡ ಬರಲ್ಲ ಅಂದ್ರೆ ಕೆಲಸಕ್ಕೆ ಏನಕ್ಕಿದ್ಯಾ? ಪತಾ ನೈ. ಕನ್ನಡ ಕಲಿಬೇಕಿಲ್ಲಿದ್ದಾಗ ಅವೆಲ್ಲ ಏನು ಹೇಳ್ದಲ್ಲ ಹೇಳು? 8 years 8 ವರ್ಷ ಆಯ್ತಾ? 8 years ಹಾಂ ಕನ್ನಡ ಅವೆಲ್ಲ ಏನು ಹೇಳ್ದಲ್ಲ ಹೇಳು? पता नहीं मेरे को। ಅಲ್ಲ ಅವೆಲ್ಲ ಏನು ಹೇಳ್ದಲ್ಲ ಹೇಳು? पता नहीं है। ಏನು ಹೇಳ್ದಲ್ಲ ಹೇಳಪ್ಪ? और तू क्या बोल रहा है मेरे को पता ही नहीं है। ಅವೆಲ್ಲ ಏನು ಹೇಳ್ದಲ್ಲ ಅವಾಗಲೇ? ಕನ್ನಡ ಅಲ್ಲ, ನಾನು ಕನ್ನಡ ಕಲಿಯಲ್ಲ, ಕನ್ನಡ ಮಾತಾಡಲ್ಲ ಅಂದಲ್ಲ. ಏನು ಹೇಳು? ಇನ್ನೊಂದ್ಸಲಿ ಹೇಳು. पता नहीं मेरे को। ಬರಲ್ವಾ ಕನ್ನಡ? ಮಾತಾಡಲ್ಲ ಕನ್ನಡ? पता नहीं है मेरे को। ಅವಲ್ಲೇ ಮಾತಾಡ್ದೆ. तू मेरा फादर है, मेरे को सिखाएगा? ಹಾಂ तू मेरा फादर है, मेरे को ಕನ್ನಡದಲ್ಲಿ ಮಾತಾಡು. तू मेरा फादर है, मेरे को ಕನ್ನಡದಲ್ಲಿ ಮಾತಾಡು. मैनेजर को बोलता हूँ नागराज ಮಾಡು 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 ನಾಗರಾಜ್ ಅವ್ರಿಗೆ ಮಾಡು तुम्हारा ಮಾಡು. ಅಯ್ಯೋ ಮಾಡು ಮಾಡು ಕನ್ನಡದ ಅವ್ರಿಗೆ ಮಾಡು. ಕನ್ನಡ ಬರಲ್ಲ, ಕನ್ನಡ ಕಲಿಯಲ್ಲ, ಕನ್ನಡ ಮಾತಾಡಲ್ಲ. ಹಾಂ मैं तेरे को अच्छा से बोल रहा था इधर पार्किंग कर, क्योंकि मेरा प्रॉब्लम ಹೇಳ್ತಾ ಇದ್ದೆ ತಾನೆ 5 ನಿಮಿಷ ಮಾಡ್ತೀನಿ ತಡಿ, ಇಲ್ಲ ಮಾಡ್ತೀನಿ ತಡಿ ಅಂದ್ರೆ ಏನು ಮಾತಾವು? ಹಾಕೋ ಅಲ್ಲಾಕೋ ಅಲ್ಪವರ್ ಅಲ್ಲಾಕೋ ಪಾರ್ಕಿಂಗು ಅಂದರೆ सुनो, मेरे को कुछ ड्यूटी दिया इधर, रूल्स दिया है। ಹೂನಪ್ಪ ನಾನು ಹಾಕ್ತೀನಿ ಅಂದೆ ತಾನೆ, ಹಾಕಲ್ಲ ಅನ್ನ ನೀನೇನಂದೆ? ಹಾಕೋ ಅಲ್ಲಿ, ऐसा ऐसा नहीं करना। ಹಾಕೋ ಅಲ್ಲಿ, ಹಾಕೋ ಅಲ್ಲಿ, ಹಾಕೋ ಅಲ್ಲಿ ಹೆಂಗಂದೆ ನೀನು? ಹಾಕೋ ಅಲ್ಲಿ ಅಂತ. पार्किंग करो बस, प्रॉब्लम ಹ್ಞೂ ಹಾಕ್ತೀನಿ ಅಂತ ಹೇಳ್ದೆ ತಾನೆ ನಾನು, ಹಾಕ್ತೀನಿ ಅಂತ ಹೇಳ್ದೆ ತಾನೆ. ಅದು ಇಡೋವರೆಗೂ ಇಲ್ಲ ಆಗಲ್ವ ನಿಂಗೆ? अरे मैं इधर का सिक्योरिटी हूँ। ಹೂನಪ್ಪ ಹಾಕ್ತೀನಿ ಅನ್ನೋ ಹಾಕಲ್ಲ ಅನ್ನೋ ನಾನು, बात सुनो, ಹಾಕ್ತೀನಿ ಅನ್ನೋ ಹಾಕಲ್ಲ ಅನ್ನೋ. आप क्या इधर का? ಹಾಂ आप इधर का कुछ है? ಕನ್ನಡದಲ್ಲಿ ಮಾತಾಡ ನಂಗೆ ಗೊತ್ತಿಲ್ಲ, ಹಿಂದಿ ಬರಲ್ಲ ನನಗೆ. मैं हिंदी बोलता हूँ, कन्नड़ नहीं बोलता हूँ। ನಾ ಹೌದಾ? कन्नड़ नहीं बोलता हूँ। ಹೌದಾ? इधर कोई भी आ जाए ಮುಂದೆ ತೋರಿಸ್ತೀವಿ. ಅಪ್ಪ ಹುಡುಗವನು ಯಾರು, ಅಪ್ಪ ಹುಡುಗ ಇರೋನು ಯಾರು? ಯಾರು ಸರ್ ನೀವು? ನೀವೇನಾಗಬೇಕು? ಆಫೀಸ್ ಭಯ ಅವನ್ನ ಕರೆಸಿ ನಾವು ಹೊಡಿಯೋಕ್ಕೋ ಜಗಳ ಮಾಡೋಕ್ಕೋ ಬಂದಿಲ್ಲ ಆಯ್ತಾ? ಇವ್ರು ಏನು ಹೇಳಿಲ್ಲ ಅದ್ರ ಬಗ್ಗೆ ವಿಚಾರ ತಿಳ್ಕೊಳಕ್ಕೆ ಬಂದಿದ್ದೀವಿ. ಅವನ್ನ ಕರೆಸಿ ದಯವಿಟ್ಟು ಇವಾಗ ನೋಡ್ಬಿಟ್ಟು ಹೋಗಿದ್ದೀವಿ ನಾವು 2 ನಿಮಿಷದ ಮುಂಚೆ. ಕರೆಸಿ ನಾವೇನು ಏನು ಮಾಡಲ್ಲ. ಸೆಕ್ಯೂರಿಟಿ ಸರ್ ದಯವಿಟ್ಟು ಕರೆಸಿ ಸರ್. ಅಲ್ಲಲ್ಲ ನಾವು ತೊಂದರೆ ಕೊಡಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ನಾವು ತೊಂದರೆ ಕೊಡಕ್ ಬಂದಿಲ್ಲ, ವಿಚಾರ ತಿಳ್ಕೊಂಡು ಹೋಗಿ ಬಂದಿದ್ದೀವಿ. ಅವನ್ನ ದಯವಿಟ್ಟು ಕರೆಸಿ. ಇಲ್ಲೊಬ್ಬ ಸೆಕ್ಯೂರಿಟಿ ಕನ್ನಡಕ್ಕೆ ಅವಮಾನ ಆದಂತ, ಕನ್ನಡಿಗರಿಗೆ ಬಂದಿರುವಂತ ಅದಕ್ಕೆ ಅಂತ ಇಲ್ಲಿಂದ ಕಾಪಿ ಕುಡಿಯಲ್ಲ ಇವಾಗಿಲ್ಲ. ನಾನು ನಿಮ್ಮ ರವಿ ಸರ್ ಹತ್ರ ಮಾತಾಡಿದ್ದೀನಿ, ಜಸ್ಟ್ ಇವಾಗ ಫೋನ್ ಮಾಡಿದ್ದೀನಿ. ನಿಮ್ಮ ಜಗದೀಶ್ ಗೌಡ್ರ ಹತ್ರ ಮಾತಾಡಿದ್ದೀನಿ. ಮಾತಾಡ್ಬಿಟ್ಟು ನಿಮ್ಗೆ ಯಾವ ಸರ್ ಇಂಟಿಮೇಷನ್? ಹೌದಾ ಸರ್, ನೀವು ಮಾತಾಡಿದ್ದೀನಿ. ಅವ್ನು ಕರೆಸಿ, ಅವನ ಎಲ್ಲಿ ಸರ್ ಅವನು? ಅಲ್ಲ ಪೊಲೀಸರೇ ಬಂದವರೇ, ಕರೆಸಿ. ತೊಂದರೆ ತಗೊಂಬೇಡಿ, ನಾವೇ ಕರ್ಸಿರೋದು, ಅವ್ರು ಬಂದಿಲ್ಲ, ನಾವು ಕರ್ಸಿದೀವಿ. ಸ್ಟೇಷನ್ಗೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಅಪ್ಪಂಗುಡ್ದವ್ರು ಅಂತೆಲ್ಲ ಮಾತಾಡಿ ಕನ್ನಡಿಗರು ಅಪ್ಪಂಗುಡ್ದವನಿಂದ ಕರ್ಕೊಂಬ. ನಾವು ಅಪ್ಪಂಗುಡಿ ಇಲ್ಲ, ಕನ್ನಡಿಗರು. ಅವ್ನು ಮಾತ್ರ ಹುಟ್ಟವನೆ, ಬೇರೆ ಕಡೆಯಿಂದ ಬಂದಿರೋ 3000-4000 ಕಿಲೋಮೀಟರ್ ಇಂದ. ಅನ್ನ ಹುಡ್ಕೊಂಡ್ ಬಂದ್ಬಿಟ್ಟು ಇವ್ರ ಈ ತರ ಎಲ್ಲ ಮಾತಾಡ್ಬೇಕು. ಅಲ್ಲ ನಮ್ ನಾಡಲ್ಲಿ ಬಂದು ತಿಂತವ್ರೆ, ಕೆಲಸ ಮಾಡ್ತವ್ರೆ. ಯಾವನ್ನ ಕರ್ಕೊಂಬತ್ತೀಯ? ಪೊಲೀಸರಿಗೂ ಭಯ ಇಲ್ಲ, ಸಂಘಟನೆಗೂ ಭಯ ಇಲ್ಲ, ಯಾರ ಮೇಲೂ ಭಯ ಇಲ್ಲ. ಯಾರನ್ನ ಕರ್ಕೊಂಬಲ್ಲ. ಇಲ್ಲಿರೋ ಕರ್ನಾಟಕ ಕಾನೂನಿಗೆ ಗೌರವ ಕೊಟ್ಟು ಎಷ್ಟು ಜನ ಬದುಕ್ತಾ ಇದಾರೆ ಇಲ್ಲಿನವರು. ಎಲ್ಲಿಂದನೋ ಬರ್ತಾರೆ, ಕಾನೂನಿನ ಭಯ ಇಲ್ಲ, ಕನ್ನಡ ಭಯ ಇಲ್ಲ. ಯಾರನ್ನ ಕರ್ಕೊಂಬಂದ್ರೆ ಕರ್ಕೊಂಬ, ನಾನು ಮಾತಾಡಲ್ಲ. ಕರ್ಕೊಂಬ ಅಂತಾನೆ. ಕಾಣಿಸಲಿ ನಮ್ಗೆ ಆತ ಕನ್ನಡ ಮಾತಾಡ್ತಾನೆ, ಮಾತಾಡಿಲ್ಲ ಅಂದ್ರೆ ಅದೊಂಥರ ಇಂತ ಬಂದಿದ್ದಾನೆ ಸರ್ ಇವನು. ಇದು ಏನಾಯ್ತು ಬ್ಯಾಂಕ್ ಮುಂದೆನೂ ನಿಲ್ಸಿಲ್ಲ, ಆ ಕಡೆ ಇದೆಲ್ಲ ಆ ಕಡೆ ಹಂಗೆ ನಿಲ್ಸಿದ್ವಿ. ಗಾಡಿ ಎತ್ತೋ ಆ ಕಡೆ ಹಾಕೋ ಗಾಡಿ ಎತ್ತ. ಫಸ್ಟ್ ಕನ್ನಡದಲ್ಲಿ ಮಾತಾಡ್ದ, ಆಮೇಲೆ ಹಿಂದಿಲಿ ಏನೋ ಮಾತಾಡ್ದ. ನನಗೆ ಹಿಂದಿ ಅರ್ಥ ಆಗಿಲ್ಲ, ನಾನು ಕನ್ನಡದಲ್ಲಿ ಮಾತಾಡಪ್ಪ ಅಂತ. ಮಾತಾಡಲ್ಲ ನೀನೇ ನಮ್ಮ ಅಪ್ಪನ ಕಲಿಸಕ್ಕೆ ಅದನ್ನೆಲ್ಲ ಮಾತಾಡ್ದ. ಈ ತರ ಎದುರ್ಕೊಂಡು ಹೋಗೋದಕ್ಕೆ ಅವತ್ತು ಬಿಡ್ಬೇಕಾದ್ರು.
ಈ ಭಯ ಮಾತಾಡೋದಿಲ್ಲ ನೋಡಿ. ಈ ತರ ಬರ್ತಾರೆ ಒಬ್ರು ಅಂತ ಗೊತ್ತಿಲ್ಲ ಅನ್ಸುತ್ತೆ ಮಾತಾಡೋವಾಗ. ತುಂಬಾ ಜನ ಕೇಳ್ತಾ ಇದೀವಿ, ನಾಲ್ಗೆ ಬಿಡಕ್ಕಿಂತ ಮುಂಚೆ ಯೋಚನೆ ಮಾಡಿ. ನಾಲ್ಗೆ ಮೂಳೆ ಇದೆ, ಮೂಳೆ ಇಲ್ಲ ಅಂದ್ಬಿಟ್ಟು ಇಷ್ಟಮನ್ನ ಮಾತಾಡ್ಬೇಡಿ. ಹೇಳೋರ್ ಕಲರ್ ಅಂತ ಇದೀವಿ, ಅರ್ಥ ಆಗ್ತಿದ್ಯಾ? ಕರ್ನಾಟಕದಲ್ಲಿ ಹೇಳೋರ್ ಕಲರ್ ಇದೀವಿ ಅಂತ ಬಂದಿರೋ ಆಟಗಳನ್ನ ಆಡಕ್ ಹೋಗ್ಬೇಕು. ಇವಾಗ ನಾವು ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ನ ಕೆಲಸ ತೆಗಿಸ್ಬೋದು. ಬರ್ತಾನೆ ಬರ್ಲಿ ಮುಂದೆ ಬಪ್ಪ ರಾಜ್ಕುಮಾರ್ ಬಂದ್ರಿ ಏನು ಮಾಡಲ್ಲ ಬಮ್ಮ. ಇಲ್ಲ ಸರ್, ನೋಡ್ಬಿಟ್ರೆ ಎಂತ ಅಲ್ಲಲ್ಲ, ನೀವು ಆ ವಿಡಿಯೋ ನೋಡ್ಬಿಟ್ರೆ ಎಂತ ನರಸತ್ತಿರೋನ್ಗೂ ಕೋಪ ಬರ್ತಾರೆ. 150 ಸಂಘಟನೆಗಳು ಬರ್ಬೇಕಂತ ಇದ್ವಿ ಸರ್. ಕಾನೂನಿಗೆ ಗೌರವ ಕೊಟ್ಟು ಕರೋನಾ ಏನ್ ಮಾಡ್ಬೇಕಲ್ಲ ಏನಿಲ್ಲ ಸಾರಿ ಕೇಳ್ತಾನೆ. ಅದಕ್ಕೋಸ್ಕರ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನಾವು ಏನ್ ಗೊತ್ತಾಗ್ತದೆ ನಿಮ್ ಕನ್ನಡ ಯಾಕೆ ಬೈದೆ ಏನಾಗಲ್ಲ. ವೈಲೆನ್ಸ್ ಮಾಡಲ್ಲ ಸರ್, ಕಾನೂನು ಗೌರವ ಕೊಟ್ಟು ಕಾನೂನು ನೀವು ಗೌರವ ಕೊಟ್ಟು ಏನಪ್ಪ ನೀವು ಹೆಸರು? ಸಾಜು ಎಷ್ಟು ವರ್ಷದಿಂದ ಇದೆ ಕರ್ನಾಟಕದಲ್ಲಿ? ಕನ್ನಡ ಬರ್ತದಾ? ಬರುತ್ತಾ? ಸ್ವಲ್ಪ ಬರುತ್ತಾ? ಏನಕ್ಕೆ ಹುಡುಗನ ಮಾತಾಡೋದಿಲ್ಲ? ಅವನು ನಿಂದು ಪಾರ್ಕಿಂಗ್, ನಾನು ಅದ್ರ ಬಗ್ಗೆ ಕೇಳ್ತಾ ಇಲ್ಲ, ಅದು ನೀವು ಬಂದಿಲ್ಲ, ಅರ್ಥ ಆಯ್ತಾ? ನಾನು ಹೇಳೋದು ನೀತಿ ತಿಳ್ಕೊ, ನನ್ನ ಮೇಲೆ ದೌರ್ಜನ್ಯ ಮಾಡ್ತಲ್ಲ ಅಂತ ಹೇಳ್ತೇನೆ, ಅದಕ್ಕೆ ಉತ್ತರ ಕೊಡಿಸ್ತೀನಿ, ಅರ್ಥ ಆಯ್ತಾ? ನೀನು ಪಾರ್ಕಿಂಗು ಅದು ನಿಮಗೂ ಬ್ಯಾಂಕಲ್ಲಿ ಹೋಗಿ ಪ್ರಿಂಟಿಂಗ್ ಪ್ರೆಸ್ ಅವ್ರಿಗೆ ಇರೋದು ವಿಚಾರ, ನಾನು ಅದು ಕೇಳ್ತಾ ಇಲ್ಲ, ಆಯ್ತಾ? ನೀನು ಕರ್ನಾಟಕದಲ್ಲಿ ನಾನು ಮಾತಾಡಲ್ಲ, ನೀನು ಯಾರನ್ನ ಕರ್ಕೊಂಬ, ನೀನು ನಮ್ಮ ಅಪ್ಪನ ಹೇಳ್ಕೊಳಕ್ಕೆ ನಾನು 8 ವರ್ಷದಿಂದ ಹೇಳ್ತೀನಿ, ಮಾತಾಡಲ್ಲ, ಏನ್ ಮಾಡ್ತೀನಿ ಅಂತ್ಯಾ? ಯಾವ ನಿಮ್ದು? ನಾವು ಇಲ್ಲಿಂದ ಅಸ್ಸಾಮಿಗೆ ಬಂದ್ರೆ ಅಸ್ಸಾಂ ಭಾಷೆ ಕಲಿತೀವೋ ಅಥವಾ ಕನ್ನಡ ಕಲ್ತ್ಬಿಟ್ಟೆ ಅಸ್ಸಾಮಿಗೆ ಬಂದು ಜೀವನ ಮಾಡ್ತೀವಿ? ನಾವೀಗ ಅಲ್ಲಿ ಅಸ್ಸಾಮಿಗೆ ಬಂದ್ರೆ ಹಿಂದಿ ಕಲ್ತ್ಬಿಟ್ಟು ಜೀವನ ಮಾಡ್ತಿದ್ದಾನೆ ಅಪ್ಪ. ಅಸ್ಸಾಂ ಜನ ಸೆಕ್ಯೂರಿಟಿಯಾಗಿ ಹೋದ್ರೆ ನಾನು ಯಾವ ಭಾಷೆ ಕಲಿತೀನಿ? ಅಸ್ಸಾಮಲ್ಲಿ ನಿನ್ನ ಭಾಷೆ ನೀನು ರಾಜ್ಯದ ಭಾಷೆ ಕಲಿತಿದ್ದಾನೆ ನಾನು. ನೀನು ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ಯಾ ಅಂದ್ಮೇಲೆ ನೀನು ಕನ್ನಡ 6 ತಿಂಗಳವರೆಗೂ ಟೈಮ್ ಅಷ್ಟೇ ನಿನಗೆ. ವಲಸೆ ಯಾರೆಲ್ಲ ಬರ್ತಾರೆ, ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು, ಬ್ಯಾಂಕ್ ಸೆಕ್ಯೂರಿಟಿ ಆಗಿರ್ಬೋದು, 6 ತಿಂಗಳಲ್ಲಿ ನೀನು ಕನ್ನಡ ಕಲಿಯಲೇಬೇಕು ಅನ್ನೋ ಕಡ್ಡಾಯ ಕಾನೂನು ಇದೆ. ಗೊತ್ತದು. ಮೊದಲನೇದಾಗಿ ನೀನು ಕಾನೂನು ಗೌರವ ಕೊಟ್ಟಿಲ್ಲ, ಎರಡನೇದಾಗಿ ಕನ್ನಡಿಗರಿಗೆ ಗೌರವ ಕೊಟ್ಟಿಲ್ಲ. ಆಮೇಲೆ ಏಜೆನ್ಸಿ ಹತ್ರ ಲಾಸ್ಟ್ ಮಾತಾಡೋಣ, ಮುಂದಿನ ಸಲ ಈಗ ಆಗಿರೋದಕ್ಕೆ ಏನ್ ಮಾಡೋಣ? ಆಗಿರೋದಕ್ಕೆ ನೋಡಿ, ಇದೇ ಗೋಳಿವ್ರದ್ದು ಮಾತಾಡ್ಬಿಡ್ತಾರೆ, ಆಮೇಲೆ ಭಯ ಪಟ್ಕೊಂಡು ಕ್ಷಮೆ ಕೇಳ್ತೀವಿ, ನಿಮ್ ಕಾಲಕ್ಕೆ ಬೀಳ್ತೀವಿ. ಇದೆ ಇವ್ರ ಜಾಯಮಾನನೇ ಇದು ಬಂತು. ಬೇರೆ ರಾಜ್ಯದವ್ರದ್ದು ತಾಕತ್ತಿದ್ರೆ ಕರ್ಸು ಅಂದವನಲ್ಲ, ಇವತ್ತು ಬಂದಿದೀವಿ. ನಾವೇನು ಅದು ಇದು ತಗೊಂಬಂದಿಲ್ಲ, ಅಥವಾ ಅವ್ನ ಮೇಲೆ ಕೈ ಮಾಡ್ಬೇಕು ಅಂತ ಬಂದಿಲ್ಲ. ನಾವು ನಿಜವಾಗ ಅಪ್ಪನ್ ಹುಟ್ಟಿರೋರು ಬಂದಿದೀವಿ. ಇವತ್ ನೋಡಿ ಹೆಂಗ್ ಮಾತಾಡ್ತಾರೆ. ಅಪ್ಪನ್ ಬಿಡ್ತಾರೆ ಬಂದಿದೀವಿ ಇಲ್ಲಿ. ಯಾರನ್ನ ಕರ್ಕೊಂಬಂದಲ್ಲ. ಹಿಂದೂ ರಾಷ್ಟ್ರ ಹಿಂದಿ ಮಾತಾಡೋದು ತಪ್ಪು ಕಲ್ಪನೆ. ಮೊದಲನೇದಾಗಿ ನಿಮ್ಗೊಂದು ಹೇಳ್ತೀನಿ ಕೇಳಿಸ್ಕೊ, ಹಿಂದಿ ಅನ್ನೋದು ರಾಷ್ಟ್ರೀಯ ಭಾಷೆ ಅಲ್ಲ. ಹಿಂದಿನ ನಾವು ಕಲಿಬೇಕು ಅನ್ನೋ ರೂಲ್ಸ್ ಇಲ್ಲ. ಇಲ್ಲಿ ಅನ್ನ ತಿನ್ಕೊಂಡ್ ಬಂದಿರೋದು ನೀನು, ಅನ್ನ ಹುಡ್ಕೊಂಡು ಬಂದಿರೋದು ನೀನು, ಕಲ್ತು ಬರ್ಬೇಕಾದ್ರೆ ನೀನು. ಅರ್ಥ ಆಯ್ತಾ? ಭಾಷೆ ವಿಚಾರವಾಗಿ ಯಾರು ಕರ್ಕೊಂಬಂದೆ ಕರ್ಕೊಂಬ. ಅವತ್ತು ಬಂದಿದ್ದು. ಈಗ ಕನ್ನಡಿಗರಿಗೆ ಅಪ್ಪು ಮುಟ್ಟಿದ್ರೆ ಬಂದು ನನ್ನ ಇದ್ ಮಾಡಕ್ ಹೇಳಿ, ನಾನು ಕನ್ನಡ ಮಾತಾಡೋದು 8 ವರ್ಷ ಆಗಿದೆ, ಚಾಲೆಂಜ್ ಮಾಡ್ತಾನೆ. ನಾನು ಹಿಂದಿನೇ ಮಾತಾಡೋದು. ಇವ್ರ ಅಪ್ಪಂದು ರಾಜ್ಯ ಇದು, ನಿಮ್ದೆಲ್ಲ ರಾಜ್ಯ, ನಮ್ದು ರಾಜ್ಯ ಇದು. ನಾವು ಭಾರತೀಯರೇ, ನಾವೇನ್ ಪಾಕಿಸ್ತಾನದಲ್ಲಿಲ್ಲ, ನಾವು ಹಿಂದೂಸ್ತಾನೆ. ನನ್ನ ರಾಜ್ಯಕ್ಕೆ ಬಂದಾಗ ನನ್ನ ಭಾಷೆಯಲ್ಲಿ ಮಾತಾಡೋ, ನಮ್ ಸಂಸ್ಕೃತಿಗೆ ಬೆಲೆ ಕೊಡೋ, ನಮ್ ಜನಕ್ಕೆ ಬೆಲೆ ಕೊಡೋ. ನಿನ್ ಊರಿಗೆ ಬಂದಾಗ ನಿನ್ ಏನೈತೆ ನೀನ್ ಮಾಡ್ಕೋ. ನಿಜವಾದ ದೇಶ ಪ್ರೇಮಿ ಆಗ್ತೀಯ ಅವಾಗ. ನೀನ್ ಕರ್ನಾಟಕದಲ್ಲಿ ಬಂದು ಕನ್ನಡ ಕಲ್ತು ಜೀವನ ಮಾಡಿದ್ರೆ ದೇಶ ಪ್ರೇಮಿ ಆಗ್ತೀಯ. ನಿಜವಾಗ್ಲೂ ದೇಶದ್ರೋಹಿ ಹೇಳಿಕೆ, ದೇಶದ್ರೋಹಿ ಹೇಳಿಕೆ ಅದು. ಅರ್ಥ ಆಯ್ತಾ? ಇವತ್ತು ನಾವು ಕಾನೂನು ಬಲ ಕೊಡ್ತೀವಿ, ಅದಕ್ಕೆ ನಾವು ಇವ್ರಿಗೆಲ್ಲ ಫೋನ್ ಮಾಡಿ ಬಂದಿರುವಂತ ನೀವು ಕರ್ಸಿಲ್ಲ ಹಂಗ ಅನ್ಕೊಂಡ್ಬಿಟ್ಟಿರಾ? ಕಾನೂನು ಬೆಲೆ ಕೊಡೋದು, ಕಾನೂನು ಚೌಕಟ್ಟೊಳಗೆ ಎಲ್ಲಾ ಕೆಲಸ ನಾವು ಮಾಡೋದು. ನಾವು ಇಲ್ಲ ಅಂದಿದ್ರೆ 150 ಸಂಘಟನೆ ಬಂದಿದ್ರೆ ಗತಿ ಏನಾಗ್ತಾ ಇತ್ತು? ಅರ್ಥ ಮಾಡ್ಕೋ. ನಾವು ಕಾನೂನು ಮೀರ್ ನಾವು ಹೋಗಲ್ಲ. ನೀನು ಅಷ್ಟೇ ಕಾನೂನು ವಿರುದ್ಧವಾಗಿ ಹೇಳಿಕೆ ಕೊಡ್ಬೇಡ. ಕಾನೂನು ಬಾಹಿರ ಆಗುತ್ತೆ ಅದು. ಕರ್ನಾಟಕದ ಬಂದಿದೆ, ಕನ್ನಡ ಕಲಿ ದುಡಿ. ಈಗ ಕ್ಷಮೆ ಕೇಳ್ಬಿಡು. ದಿನೇಶ್ ಶಾಲ್ ಕೊಡ್ರಿ. ಒಂದು ಶಾಲ್ ಕೊಡು. ನೀನು ನೋಡ ಇದು ಹಿಡ್ಕೊಂಡು ನಮಗ್ ಬೇಡ ಕನ್ನಡಿಗರು ಮಂಡಿಯವರು ಕನ್ನಡಿಗರು ಕ್ಷಮೆ ಕೇಳಿ, ನಮ್ ಕನ್ನಡ ಎಲ್ಲ ಕ್ಷಮೆ ಕೊಡು. ತೋರ್ಸಪ್ಪ ಹಿಂಗೆ ಮಂಡಿಯವರಾಗಂತ. ಮಂಡಿಯವರ ತೋರ್ಸಪ್ಪ.
ಸರ್ ಒಂದ್ ನಿಮಿಷ ಅದೊಂದು ಹೇಳ್ಬಿಡಿ ಸರ್. ಕೇಳ್ತಾ ಇದ್ರೆ ಅದನ್ನ ಇದು ಮಾಡ್ಕೊಂತ ಹೋಗ್ಬಿಡಿ, ದೊಡ್ಡದಾಗುತ್ತೆ. ರೆಸ್ಪೆಕ್ಟ್ ಅಲ್ಲ, ಅವನು ಒಪ್ಕೊಂತ ಇದ್ದಾನೆ. ಕನ್ನಡದಲ್ಲಿ ಮಾತಾಡಿ. ಈಗ ಕನ್ನಡ ಕಲಿತೀನಿ ಅಂತ ಹೇಳಿ. ಕನ್ನಡ ಸರಿ ಆಯ್ತಾ ಇಲ್ಲ, ಕನ್ನಡದ ಲ್ಯಾಂಗ್ವೇಜ್ಗೆ ರೆಸ್ಪೆಕ್ಟ್ ಮಾಡ್ತೀನಿ. ಇನ್ನು ಮುಂದೆ ಕಲ್ತ್ಕೊಂಡ್ಬೇಕು ನೀನು, ಆಯ್ತು ಅಂತ ಹೇಳೋ, ನಿನ್ಮೇಲೆ ಕಲ್ಕತ್ತೀನಿ ಅನ್ಬೇಕು. ಆಮೇಲೆ ಹಿಂದಿನಲ್ಲಿ ಎಲ್ಲ ನಿಮ್ಮ ಫ್ರೆಂಡ್ಸು ಕನ್ನಡ ಕಲಿಯುತ್ತೆ ಇಲ್ಲಿ ಬಂದಿರೋದು. ಹಿಂದಿನಲ್ಲಿ ठीक है, मेरे गलती हो गई मेरे से, मैं कन्नड़ा लैंग्वेज को रेस्पेक्ट करता हूँ, मैं इधर कन्नड़ा में हूँ, इसीलिए आगे आपसे नेक्स्ट टाइम से मैं कन्नड़ा कुछ सीखने की कोशिश करता हूँ. अभी भी मेरे को पता है बट मैं पूरा करने की कोशिश करता हूँ. ಕನ್ನಡ ಈತ ಮಾತಾಡ್ತೀನಿ ಅಂತ ಮಾತಾಡ್ದ ಸ್ವಲ್ಪ ಮಾತಾಡ್ತಾ ಇದ್ದಾನೆ. ಇವತ್ತು ಕಾನೂನು ಪ್ರಕಾರವಾಗಿ ಪೊಲೀಸರು ಕೂಡ ಬಂದಿದ್ದಾರೆ, ನಮ್ಮ ಸಿದ್ದಪ್ಪ ಸರ್ ಕೂಡ ಬಂದವ್ರೆ, ಮತ್ತೆ ಎಲ್ಲರೂ ಬಂದಿದ್ದಾರೆ. ಅವ್ರನ್ನ ನಾವೇ ತರಿಸೋದು, ಇವ್ರು ತರಿಸಿಲ್ಲ. ಆತರ ಇದು ಮಾಡ್ಕೊಬಿಡಿ, ಯಾಕಂದ್ರೆ ಕಾನೂನು ಚೌಕಟ್ಟೊಳಗಡೆ ಮಾಡಬೇಕು. ಯಾವುದೇ ರೀತಿಯಾದ ಕಾನೂನು ಬಾಹಿರವಾಗಿ ಯಾವುದೇ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಸಿದ್ಧಾಂತ. ಅದಕ್ಕೋಸ್ಕರ ನಾವು ತರಿಸಿ ಇವತ್ತು ಮಾಡ್ತಾ ಇದೀವಿ. ಲಾಸ್ಟ್ ವಾರ್ನಿಂಗ್ ಇದು. ಇವತ್ತು ಇನ್ನು ಮುಂದೆ ಏನೋ ನೀನ್ ಮಾಡಿದ್ರೆ, ನೀನ್ ಇಲ್ಲಲ್ಲ ಈ ಏರಿಯಾದಲ್ಲ ಕರ್ನಾಟಕದಲ್ಲಿ ಇರ್ಬಾರ್ದು, ಆ ರೀತಿ ಮಾಡ್ತೀವಿ. ಅದಾಯ್ತಾ? ಕನ್ನಡಿಗರು ಪವರ್ ಪುಣ್ಯ ಅನ್ಕೊಂಬೇಡ, ಅಪ್ಪನ್ಬಿಟ್ಟು ಅಲ್ಲೇ ಮಾತಾಡಕ್ ಹೋಗ್ಬಾರ್ದು. ಮಾತಾಡಬಾರ್ದು. ದುಡ್ಡು ಬಿಟ್ಟು ಏನು ನಿಮ್ಮ ರಾಜ್ಯ ಸರ್ ಯಾರು ಬ್ಯಾಂಕ್ ಇನ್ಚಾರ್ಜ್ ಸರ್, ಮೇನ್ ಯಾರು ಸರ್? ಯಾರು ಅಂದ್ರೆ ಮ್ಯಾನೇಜರ್ ತುಂಬಾ ಯಾರು ಇದ್ರೆ ಅವ್ರ ನೀವೇನಾ? ದಯವಿಟ್ಟು ಮೇಡಮ್ ಮೇಡಮ್ ಬೆಂಬಲ ಕೊಟ್ಟಿದ್ದಾರೆ. ಖುಷಿ ಆಯ್ತು ಅವ್ನಿಗೆ. ಅವ್ರು ಹೇಳಿದಾಗ ನಿಮ್ಗೆ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ದಯವಿಟ್ಟು ಬ್ಯಾಂಕ್ ಒಳಗಡೆನಷ್ಟೇ ಹೊರಗಡೆನಷ್ಟೇ ಕನ್ನಡಿಗರು ಬಂದಾಗ ಅವ್ರು ಆದಷ್ಟು ಅವ್ರ ಭಾಷೆಯಲ್ಲಿ ಸರ್ವ್ ಮಾಡಿ, ಓಕೆನಾ? ಇಂಥ ಇಡಿಯಟ್ಸ್ ಇದಾರಲ್ಲ ಇಂಥವ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಇವ್ರ ಏಜೆನ್ಸಿಗೆ ಹೇಳ್ಬೇಕು. ಹೇಳಿದ್ದೀರಾ? ಅದೊಂದು ಕೆಲಸ ಮಾಡಿ. ತುಂಬಾ ಧನ್ಯವಾದ. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ FCC ನಮ್ಗೆ ಕಂಪ್ಲೇಂಟ್ ಮಾಡಿದ್ರು ಸ್ಟಾರ್ಟಿಂಗ್ ದಿನದಿಂದನೂ ಅವರೇ ತಪ್ಪು ಇಲ್ಲ, ನಮ್ಮ ಸೆಕ್ಯೂರಿಟಿ ಮಾಡಿರೋ ತಪ್ಪು ಅಂತ ಅವರೇ ಒಪ್ಕೊಂಡಿದ್ದಾರೆ. ಮ್ಯಾನೇಜರ್ ಒಪ್ಕೊಂಡು ಅವರು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಈ ವಿಚಾರವಾಗಿ. ನೋಡಪ್ಪ, ಲಾಸ್ಟ್ ಅಂತ ಹೇಳ್ತಾ ಇರೋದು, ನೀವು ನಿಜವಾದ ದೇಶ ಪ್ರೇಮಿ ಆಗ್ತೀಯಾ, ಅರ್ಥ ಆಯ್ತು? ಇಲ್ಲಿ ಅಂತಲ್ಲ, ತಮಿಳ್ನಾಡಿಗೆ ಹೋಗ್ತೀಯಾ, ತಮಿಳ್ ಕಲಿತು ಜೀವನ ಮಾಡು. 6 ತಿಂಗಳಲ್ಲಿ ಮತ್ತೆ ಆ ಥರ ಎಲ್ಲ ನೀನು ರ್ಯಾಶ್ ಮಾತಾಡಕ್ ಹೋಗ್ಬೇಡ. ಮಾಡ್ಕೋ. ಏನಕ್ಕೆ ಹಿಂದಿದಲ್ಲೇ ಕ್ಷಮೆ ಕೇಳ್ತಿದೀವಿ ಅಂದ್ರೆ, ಆತನ ಸ್ನೇಹಿತರು ಇಲ್ಲಿ ಯಾರ್ಯಾರೆಲ್ಲ ಹಿಂದಿಯವರು ಇದ್ದಾರೆ ಕರ್ನಾಟಕದಲ್ಲಿ, ಅವ್ರಿಗೆಲ್ಲ ಅರ್ಥ ಆಗ್ಬೇಕು ಅಂತ ಹಿಂದಿದಲ್ಲಿ ಹೇಳ್ತಿರೋದು. ಕನ್ನಡ ಕೂಡ ಕ್ಷಮೆ ಕೇಳಿದ್ದಾನೆ. ಮತ್ತೆ ಇದು ಲೈವ್ ಕಟ್ ಆದ್ಮೇಲೆ ಅವ್ರ ಸೆಕ್ಯೂರಿಟಿ ಏಜೆನ್ಸಿಗಳು ಕೂಡ ವಾರ್ನಿಂಗ್ ಕೊಡ್ತೀವಿ. ಮತ್ತೆ ಎಲ್ಲಾ ಸೆಕ್ಯೂರಿಟಿ ಏಜೆನ್ಸಿಗಳು ಕೂಡ ಈ ಮೂಲಕ ಹೇಳ್ತಾ ಇದೀವಿ, ನಿಮ್ಮ ಸೆಕ್ಯೂರಿಟಿಗಳಿಗೆ 6 ತಿಂಗಳಲ್ಲಿ ಕನ್ನಡ ಕಲಿಲೇಬೇಕು ಅಂತ ಕಾನೂನಿದೆ. ಆ ಕಾನೂನಿನ ಪಾಠವನ್ನ ಮಾಡಿ ಮೊದಲನೇದಾಗಿ, ಅರ್ಥ ಆಯ್ತಾ? ಅಷ್ಟೇ. ಪ್ರತಿ ಸರಿನೂ ಇದೇ ರೋಟೀನ್ ಆಗ್ಬಿಟ್ಟು ಬಂದ್ಬಿಟ್ಟಿದೆ, ಕನ್ನಡ ಬಗ್ಗೆ ಮಾತಾಡೋದು ಮತ್ತೆ ಕ್ಷಮೆ ಕೇಳಿಸೋದು. ಕಾನೂನು ಗೌರವ ಕೊಡ್ತೀವಿ ಅದಕ್ಕೆ. ಪ್ರತಿಯೊಬ್ರು ಕನ್ನಡಿಗನು ಇನ್ನು ಮುಂದೆ ನೀವಾಗೆ ಪ್ರಶ್ನೆ ಮಾಡಿ, ಪ್ರತಿಯೊಂದು ಬ್ಯಾಂಕಲ್ಲಿ ಪ್ರಶ್ನೆ ಮಾಡಿ, ಒಂದು ಚಲನ್ ಕನ್ನಡದಲ್ಲಿಲ್ಲ ಅಂದ್ರೆ ಪ್ರಶ್ನೆ ಮಾಡಿ. ಯಾರು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಬ್ರಿಟಿಷ್ ರಾಜ್ಯದಲ್ಲಿಲ್ಲ, ಬ್ರಿಟಿಷ್ ದೇಶದಲ್ಲಿಲ್ಲ. ನಾವು ಕನ್ನಡಿಗರು, ನಾವು ತೆರಿಗೆ ಕಟ್ತೀವಿ. ನಮಗೆ ಸ್ವತಂತ್ರ ಸಿಕ್ಕಿ 75 ವರ್ಷ ಆಗಿದೆ. ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ಮಾತಾಡೋಕ್ಕೆ ಯಾರಪ್ಪಂದು ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯದಲ್ಲಿ ನಾವಿರ್ತೀವಿ ಅಂತ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನು ಇದೇ ತರ ಬಂದು ಪ್ರಶ್ನೆ ಮಾಡಿದ್ರೆ ಎಲ್ಲರೂ ಇಂಥವರೆಲ್ಲ ಎದುರ್ಕೊಂತಾರೆ. ಇನ್ ಮುಂದೆ ಮಾತಾಡಲ್ಲ, ನಾಲ್ಗೆ ಅರಿಬಿಡಲ್ಲ ಅವರು. ಅದರಿಂದ ದಯವಿಟ್ಟು ಕನ್ನಡಿಗರು ಎಲ್ಲರೂ ಹೇಳೋದು, ಒಗ್ಗಟ್ಟು ಮಾಡ್ಕೊಳ್ಳಿ. ನಿಮ್ಮ ಜಾತಿ ಭೇದ ಇದನ್ನೆಲ್ಲ ಸೈಡ್ಗಿಟ್ಟು, ನಿಮ್ಮ ಪಕ್ಷದ ಪ್ರೇಮ ಸೈಡ್ಗಿಟ್ಟು ಕನ್ನಡಕ್ಕೆ ಮಾತ್ರ ಒಂದಾಗಿ ಅಂತ ಹೇಳ್ತಾ ಈ ವಿಚಾರನ ಇಲ್ಲಿಗೆ ಮುಗಿಸೋಣ. ಇವ್ನು ಕ್ಷಮೆ ಕೇಳಿದಾನೆ. ಬ್ಯಾಂಕ್ ಮ್ಯಾನೇಜರ್ ಕೂಡ ತುಂಬಾ ಕೋಆಪರೇಟ್ ಮಾಡಿ ಇವನ್ನ ಏಜೆನ್ಸಿ ಕೂಡ ಹೇಳಿದಂತೆ. ಮತ್ತೆ ಪೊಲೀಸ್ ಅವ್ರಿಗೆ ಧನ್ಯವಾದ ಹೇಳಬೇಕು. ಕೋರಮಂಗಲ ಸ್ಟೇಷನ್ ಪೊಲೀಸ್ ಅವ್ರಿಗೆ ತುಂಬಾ ಧನ್ಯವಾದ ಹೇಳಬೇಕು. ನಮ್ಗೆ ಈ ತರ ನಿಜವಾದ ನಮ್ಮ ಆರಕ್ಷಕರ ತುಂಬಾ ಹೆಮ್ಮೆ ಆಗುತ್ತೆ. ನಮ್ಗೆ ಬೆಳಗಾವಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಕನ್ನಡಕ್ಕೆ ಏನೇ ಅನ್ಯಾಯ ಆದ್ರೂ ಕೂಡ ಹೋರಾಟಗಾರರ ಪರ ನಿಂತಿದ್ದಾರೆ. ತುಂಬಾ ಖುಷಿ ಆಯ್ತು. ಪೊಲೀಸ್ ಅವರಿಗೆ ಧನ್ಯವಾದಗಳು, ಮತ್ತೆ ಬ್ಯಾಂಕ್ ಮ್ಯಾನೇಜರ್ಗೆ ಧನ್ಯವಾದಗಳು. ಬಂದಿರ್ತಕ್ಕಂಥ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಏನಪ್ಪಾ ಲಾಸ್ಟ್ ಅರ್ಥ ಆಯ್ತಾ? ಇನ್ನೊಂದ್ಸತಿ ಇದು ರಿಪೀಟ್ ಆಗಬಾರ್ದು. ಇನ್ನೊಂದ್ಸಲ ಈ ಕೇಸ್ ರಿಪೀಟ್ ಆಯ್ತು ಅಂದ್ರೂ ನಿಮ್ಮ ಏಜೆನ್ಸಿಗೆ ಬರ್ತೀವಿ, FIR ಮಾಡಿಸ್ಕೊಡ್ತೀವಿ. ಅರ್ಥ ಆಯ್ತಾ? ಕಾನೂನು ಗೌರವ ಕೊಡ್ತೀವಿ, ನೀವು ಕೂಡ ಗೌರವ ಕೊಡು, ಓಕೆನಾ? ಎಲ್ಲರಿಗೂ ಧನ್ಯವಾದಗಳು.